ದುಶ್ಯಾಸನ, ಶೂರ ದುಶ್ಯಾಸನ, ಗಂಭೀರ ದುಶ್ಯಾಸನ. ಇದು ನಿನ್ನ ವೀರ ಸೂರ್ಯನ ನನ್ನ ಮುಖವತ್ತಾಯ್ತೀನಿ. ಕರ್ಪೂರ ತಾಂಬೂಲವನ್ನು ಮೆತ್ತು ಬಂದೆ. ಬಹುಶಃ ನಿನ್ನ ನಾಸಿಕಕ್ಕೆ ಸೋಂಕಿದೆ. ಆ ಬಾಯಿಗೆ ನೀರು ತೋರಿಸಿದ ವರ್ಷಾಯ್ತು. ಎರಡೆರಡು ವಾಸನೆ ಬರ್ತದೆ. ಅದು 2 ವರ್ಷಕ್ಕಿಂತ ಹಿಂದಿನದು. ಈಗ ಆಯ್ತು, ಹಿಂದೆ ಉಂಟಲ್ಲ. ಆಗ ನೀನು ಆಲೋಚನೆ ಮಾಡು. ಆಗ ಹೇಗಿರ್ಬೋದು? ಆಗ ಬದುಕಿದವರು ಅದ್ಭುತ ಮಾನವರು. ಸರಿ. ಹಿಂದಿನ ಕಾಲದ್ದು ನೆನಪಾಗುತ್ತದೆ ಹೇಳಿದ್ದಲ್ಲ ನಮ್ಮವರು. ಹಾಗೆ ನಡೆಯುತ್ತಾ ಉಂಟು. ಇನ್ನೇನು ಹೇಗೆ ನಡೆಸುವುದು ಯುದ್ಧವನ್ನು? ಅಯ್ಯೋ ಮಂಗಳಿಗೆ ವಿಶ್ವಾಸನ ಪ್ರಣಾಮಗಳು. ಪೌರ್ಣಮಿಯ ಚಂದ್ರನಂತೆ ಕಲಾಪೂರ್ಣವಾದ ನಿನ್ನ ಮುಖ ರಾಹುಗ್ರಸ್ತ ಚಂದ್ರನಂತಾಗಿದೆ. ವಿಚಾರ ಏನು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಅಣ್ಣ, ನೀ ಕೆಟ್ಟದ್ದಲ್ಲಿ ಆಲೋಚನೆ ಮಾಡ್ತೀಯಾ? ಬ್ರಾಹ್ಮಣರನ್ನು ನಂಬಿ ಕೆಟ್ಟೆ. ಹೌದು, ಮೊದಲಾಗಿ ಬಂದು ಹೇಳಿದ್ರು, ಅರ್ಜುನ ಒಬ್ಬ ತಪ್ಪಿದರೆ ಮಿಕ್ಕ ದೂರ್ಜಟಿ ಮೊದಲಾದ ಬದಲಾದವರೆನಗಿದ್ದೀರಿ. ಮತ್ತೆ ಯುದ್ಧ ಪ್ರಾರಂಭಿಸಿದಿ. ಅಭಿಮನ್ಯು ಬಂದ. ಈಗ ಹಣೆಗಣ್ಣ ಹರನೀತ ಅಂತ ಹೇಳ್ತಾರೆ. ನಾಳೆ ಪುನರಪಿ ಚಿಂತೆ ಮಾಡು ಬರ್ತಾರೆ. ಅಭಿಮನ್ಯು ಒಬ್ಬ ತಪ್ಪಿದರೆ ಮತ್ತೆ ಹಣೆಗಣ್ಣ ಹರನೀತ ಅಂತ ಹೇಳ್ತಾರೆ. ಮತ್ತೊಬ್ಬ ಬರ್ಲಿ, ಪುನರಪಿ ಚಿಂತೆ ಮಾಡು, ಅವನೊಬ್ಬ ತಪ್ಪಿದರೆ. ಎಲ್ಲವರು ತಪ್ಪಿದ್ರೆ ಇವರಿಂದ ಕರ್ಮ ತೀರ್ಥ ಮಾಡಿದ. ನಾನು ಇದಕ್ಕೆ ಯಾರಾದ್ರೂ ಪರಿಹಾರ ಹೇಳುತ್ತಾರೆ ಅಂತ ಹೇಳಿ ನಾನಿದ್ರೆ ನೀನು ಅದನ್ನೇ ಹೇಳ್ತಾ ಇದ್ದೀಯ. ಅಣ್ಣ, ಏನು? ಬ್ರಾಹ್ಮಣರು ರಕ್ತವನ್ನು ಬಿಡುಕು, ಕೆಂಪಗಿನ ಮೆಣಸನ್ನು ಸರಿಯಾಗಿ ಪದಾರ್ಥಕ್ಕೆ ಹಾಕ್ತಾರೆ ಅಂತ ಬ್ರಾಹ್ಮಣರು ಮಾಡಿದ್ರೆಷ್ಟು ಮಾಡ್ಯಾರು? ಎಲ್ಲಾ ಬ್ರಾಹ್ಮಣರಲ್ಲ. ಎಲ್ಲಾ ಬ್ರಾಹ್ಮಣರನ್ನು ನಾವು ಬೈಬಾರ್ದು ಅಂತ ನಾಳೆ ನಮಗೆ ಸಮಸ್ಯೆ ಆಗಿತ್ತು. ಅದರಿಂದ ಚಿತ್ರವನ್ನು ಮಾಡುವುದಕ್ಕೆ ಯಾರೂ ಇಲ್ಲ ಎನ್ನುವ ಹಾಗೆ ಚಿತ್ರಾಂತರಾಗಬೇಕಾಗಿಲ್ಲ. ನಿನ್ನ ತಮ್ಮ ದುಶ್ಯಾಸನ ನಾನಿದ್ದೇನೆ. ರಾಮಗಣಕ್ಕೆ ನಾನು ಹೋಗುತ್ತೇನೆ. ಯಾವ ರೀತಿ? ಹೇಗೆ? ರಾಜನಾಗಿ ಸಿಂಹಾಸನವನ್ನು ಏರುವುದಕ್ಕಿಂತ ಮುಂಚಿತವಾಗಿ ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಮೀಮಾಂಸಾದಿಗಳನ್ನು ಸರಿಯಾಗಿ ಕರಗತಗೊಳಿಸಿಕೊಂಡವ. ಪುರಾಣದ ಒಂದು ಕಥೆಯನ್ನು ಅವಲೋಕನ ಮಾಡು. ಈ ಹಿಂದೆ ಸಮುದ್ರ ಮಂಥನ ಕಾಲದಲ್ಲಿ ದೇವತೆಗಳಿಗೂ ದಾನವರಿಗೂ ಅನುಕೂಲವಾದಂತಹ ಸಂಗ್ರಾಮವಾಗಿದೆ ಅಂತ. ಇಂದಿನ ದಿವಸದಲ್ಲಿ ದುಶ್ಯಾಸನ ಹೋದದ್ದು ಹೌದು ಅಂತಾದ್ರೆ ದುಶ್ಯಾಸನ ಪರಾಕ್ರಮ ಏನು ಎನ್ನುವುದನ್ನು ಜಗತ್ತು ನೋಡಬೇಕು. ಹಿಂದೆ ಕೂತ್ಕೊಂಡು ನಮ್ಮ ಟಿವಿ
ಟಿವಿಯನ್ನು ಅಲ್ಲಿ ನೋಡು ಇದ್ದ ಕೂತ್ಕೊಂಡು ಅದಕ್ಕೆ ನಾನು ಹೋಗ್ತೇನೆ ವೀಳ್ಯ ಬರ್ಲಿ ನಿನಗೊಂದಪ್ಪಣೆ. ಸರಿ, ನಿನ್ನ ಒಂದು ಟಿವಿಯನ್ನು ನೋಡಿ ಹೇಳೋಣ. ಎಗರಿಸ್ಲಿಕ್ಕಿಲ್ಲ. ನೀನು ಹೋಗು, ಮದ್ದಕ್ಕೆ ಹಾಕಿದ್ರಿ. ಅಲ್ಲಿ ಹೋಗ್ಲಿ, ಅಲ್ಲಿ ಕೂಡ ಹೊಡಿತಾರೆ. ನೀನು ಬಂದದ್ದು ಯಾಕ? ಮಗು ರಣದಾರುಣಿಯನ್ನು ಸೇರಿದಂತಹ ನೀನು ನಮ್ಮವರಾದಂತಹ ಸೈನಿಕರಿಂದಲ್ಲ ನನ್ನ ಕೆಳಗಣ ಹಾಗೆ ಹಾರಿಸ್ತಾ ಇದ್ದ. ಇವತ್ತು ಬೆಳಿಗ್ಗೆ ಮಾಡ್ತೀಯ ಅಂತ ಸಂತೋಷವಾಯಿತು. ಹೌದಾ? ಯಾಕೆ? ಯಾರಿಗೂ ನಮ್ಮ ವಂಶದಲ್ಲಿ ಸಂಜನಿಸಲ್ಪಟ್ಟಂತಹ ಕೊಡಿಯೊಂದು ಬೆಳೆದು ಇಲ್ಲಿಯವರೆಗೆ ಮುಟ್ಟಿತಲ್ಲ. ಆದರೆ ಯುದ್ಧವನ್ನು ಮಾಡುವುದಕ್ಕೆ ಯಾರಿಗೂ ಇಲ್ಲ ಎನ್ನುವ ಹಾಗೆ ಚಿಂತಾಕ್ರಾಂತರಾದಂತಹ ವೇಳೆಯಲ್ಲಿ ನಮ್ಮ ಅಣ್ಣನಿಗೆ ಅಪ್ಪಣೆಯನ್ನು ಪಡೆದು ಯುದ್ಧಕ್ಕಾಗಿ ಬಂದವ ದುಶ್ಯಾಸನ ನಾನೇ. ನಾ ಯಾಕೆ ಬಂದೆ? ನನಗೆ ಅಗತ್ಯ ಉಂಟೆ? ನಿನ್ನ ಜೊತೆಯಲ್ಲಿ ಕಾದಾಟವನ್ನು ಮಾಡುವುದಕ್ಕೆ ನಾ ಶಕ್ತನೆ ಎನ್ನುವಂತಹ ಚಿಂತೆ ನಿನ್ನ ಮನಸ್ಸಿನಲ್ಲಿ ಇರಬಹುದೋ ಏನೋ. ಆಮೇಲೆ ನಿನ್ನಯ ಅದು ನಿನ್ನದ್ದು ಏನಿಲ್ಲ ಇದರಲ್ಲಿ. ನಮ್ಮದು ಉಂಟು ಪುಣ್ಯಾತ್ಮ. ಯಾರ್ಯಾರಂತ ಹೇಳ್ಕೊಂಡು ಬದುಕಿದೆಯಲ್ಲ ನೀನು. ಆದ್ರೆ ನಮ್ಮದಕ್ಕೆ ಬೆಲೆ ಇಲ್ಲ ಅಂತ ಗೊತ್ತಾದ ಮೇಲೆ ಯಾರ್ಯಾರದನ್ನು ನಾನು ಮಾಡುವುದಕ್ಕೆ ನಮ್ಮದಕ್ಕೆ ಬೆಲೆ ಇರುವ ಹಾಗೆ ನಾವು ಮಾಡ್ಬೇಕು. ಹೌದು ಪುಣ್ಯಾತ್ಮ. ಹಾಗಾದ್ರೆ ಬೆಲೆ ಬರುವಲ್ಲಿವರೆಗಾದ್ರೂ ಬಾಕಿ ಹೋಗ್ತಿರ್ಲಿ. ಅಷ್ಟು ಹೊತ್ತು ನೀನು ಬದುಕಿದ್ರಲ್ವ? ಬದುಕುತ್ತೇನೆ ಎನ್ನುವಂತಹ ವಿಶ್ವಾಸ ಯಮನೇ ನನಗೆ ಇಟ್ಟಿದ್ದಾನೆ. ಹಾಗಾಗಿ ಹೇಗಾಗಿ ಮಗು ನಿನ್ನನ್ನು ನೋಡುವಾಗ ಯಾರಿಗಾದರೂ ಸಂತೋಷವಾಗಲೇಬೇಕು. ಯಾಕೆ ಹೇಳು? ಚಂದ್ರವಂಶದಲ್ಲಿ ಪಲ್ಲವಿಸಿದಂತಹ ಕುಸುಮ ಒಂದು ಚಂದ್ರವಂಶದ ಕೀರ್ತಿ ಕಲಶವನ್ನು ಅಂಬಲ ಪಥಕ್ಕೆ ಏರಿತ್ತದೆ ಅಂತ ಇದ್ರೆ ಅದರಲ್ಲಿ ಹೆಮ್ಮೆ ಪಡುವವರು ನಾವು. ಒಂದೊಂದೇ ನೆನಪಾಗುದು. ಯಾಕಾಗಿ ಬಂದಿದ್ದಾನೆ ಎನ್ನುವಂತಹ ಸಂಶಯ ನಿನ್ನ ಮನಸ್ಸಿನಲ್ಲಿರಬಹುದು. ಅಂದವ ಯಾರು? ಯಾರು? ವೀರ ದುಶ್ಯಾಸನ, ಶೂರ ದುಶ್ಯಾಸನ, ಗಂಭೀರ ದುಶ್ಯಾಸನ. ನಿನ್ನ ವೀರ ಸೂರ್ಯನ ನನ್ನ ಮುಖವಾದ ಕರ್ಪೂರ
ತಾಂಬೂಲವನ್ನು ಮೆತ್ತು ಬಂದೆ. ಬಹುಶಃ ನಿನ್ನ ನಾಸಿಕಕ್ಕೆ ಸೋಂಕಿದೆ. ಆ ಬಾಯಿಗೆ ನೀರು ತೋರಿಸಿದ ವರ್ಷಾಯ್ತು. ಎರಡೆರಡು ವಾಸನೆ ಬರ್ತದೆ. ಅದು 2 ವರ್ಷಕ್ಕಿಂತ ಹಿಂದಿನದು. ಈಗ ಆಯ್ತು, ಹಿಂದೆ ಉಂಟಲ್ಲ. ಆಗ ನೀನು ಆಲೋಚನೆ ಮಾಡು, ಆಗ ಹೇಗಿರ್ಬಹುದು. ಆಗ ಬದುಕಿದವರು ಅದ್ಭುತ ಮಾನವರು. ಸರಿ, ನನ್ನ ಜೊತೆಯಲ್ಲಿ ಕಾದಾಟವನ್ನು ಮಾಡುವುದಕ್ಕೆ ನೀನಲ್ಲ. ಮತ್ತೆ ನಿನ್ನ ದೊಡ್ಡಪ್ಪನಾದಂತಹ ಭೀಮಸೇನ ಬರ್ತಿದ್ರೆ ಆ. ಒಂದು ಕೈ ನೋಡಬಹುದಿತ್ತು. ಹೌದಾ? ನೀನೇ ಬರ್ತೇನೆ ಅಂತ ಮುಂದುವರಿದೆ ಅಂತಾದ್ರೆ ಆ. ಕಿವಿಯಲ್ಲಿ ಹಿಡಿದ ಆ. ಕಿರಕಿರನ್ನೇ ತಿರುಗಿಸಿ ಅಂಬರ ಪುಟಕ್ಕೆ ಹಾರಿಸುವಾಗ ಆ. ಯಾರು ಕೇಳುವರು? ಭೀಷಣನೆಲವ ದುಶ್ಯಾಸನ ಇನ್ನೊಂದು ಒಂದೇ ಒಂದು ಕ್ಷಣದಿಂದ ಭಂಗಿಸಲಿದ್ದರೆ ಎಲ್ಲಿಗೆ ಮೆಟ್ಟದಿರು ಮೆಟ್ಟಿದರೆ ನನ್ನ ಪೃಷ್ಠಭಾಗ ನಚ್ಚು ಗುಚ್ಚಾಗುವುದು ಎಂದು ಹೇಳಿ ಒಂದು ಮುಖವ ನಿನ್ನ ನೀನೇನು ವೀರ ದುಶ್ಯಾಸನ, ಶೂರ ದುಶ್ಯಾಸನ. ನೋಡ ನೆಟ್ಟಗೆ ನಿಲ್ಲೀಗ. ಅದಿಬಾಲ ಹೌದೇನಾ? ವೀರ ವೀರ ಶೂರ ಶೂರ ಯಾವುದರಲ್ಲಿ ಅಬಲೆ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಅವರ ಸೆರಗಿಗೆ ಕೈ ಹಾಕುವುದರಲ್ಲಿ ನಿನ್ನಷ್ಟು ನಿಸ್ಸೀಮ ಯಾರಿಲ್ಲ. ಈ ಕಾಲಕ್ಕೆ ನಿನ್ನ ಶಿರವನ್ನು ಕಡಿತಿದ್ದೆ. ಯಾಕೆ? ನನ್ನ ದೊಡ್ಡ ತಂದೆಯವರು ಹಾಕಿದ ಭಾಷೆ ಬಂಜೆ ಆಗ್ತಾರೆ. ಏನದು? ಅದಕ್ಕಾಗಿಯೇ ನಿನಗೆ ಜೀವದಾನ ಮಾಡಿದ್ದೇನೆ. ಇಲ್ಲದಿದ್ದರೆ ನಿನ್ನನ್ನು ಕೊಲ್ತಿದ್ದೆ. ನೋಡುವ ವೀರ ಶೂರ ವೀರ. ನನ್ನ ದೊಡ್ಡ ತಂದೆಯವರ ಹೆಸರು ಹೇಳಿಕೊಂಡು ಬದುಕಿದ. ಇಂದಿನ ದಿವಸದಲ್ಲಿ ದುಶ್ಯಾಸನನ ಪ್ರಾಣ ಉಳಿದಿದೆ. ಕಾರಣ ಏನು? ಏನಪ್ಪ? ಜೀವಿತಾವಧಿಯಲ್ಲಿ ಮಾಡಿದಂತಹ ಒಂದೇ ಒಂದು ಪುಣ್ಯದ ಕಾರ್ಯ. ನೀನು? ಹೌದು, ದ್ರೌಪದಿಯ ಸೀರೆ ಎಳೆದದ್ದು. ಆದ್ರಿಂದ ಅವನನ್ನು ಬಿಟ್ಟ. ಆದ್ರಿಂದ ನಮ್ಮ ಹುಡುಗರಲ್ಲೆಲ್ಲ ಹೇಳುವುದಿಷ್ಟೇ, ಏನಪ್ಪ? ನಾಳೆಯಿಂದ ನಿಮ್ಮ ಪ್ರಾಣ ಉಳಿಬೇಕಾ? ದಾರಿಯಲ್ಲಿ ಬರುವ ಸಿಕ್ಕ ಹೆಮ್ಮಕ್ಕಳ ಸೀರೆಯ ಸೆರಗಿಗೆ ಕೈ ಹಾಕಿ. ಆಯ್ತು. ಪರಿಣಾಮ ಒಳ್ಳೆಯದಾದ್ರೆ ನನ್ನನ್ನು ನೆನೆಸಿಕೊಳ್ಳಿ, ಪರಿಣಾಮ ಕೆಟ್ಟದಾದ್ರೆ ಯಾರಿಗೆ ಯಾರುಂಟು, ಎರಡರಲ್ಲೂ ನಾನು ಬರಬೇಕು. Jai Ram, Jai Ram, Jai Ram, Jai Ram, Jai Ram.